ಉಡುಪಿಯ ಈ ಪುಟ್ಟ ಬಾಲಕನ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ತಂದೆ ಜೊತೆ ಸೇರಿ ಒಂದು ಚೂರು ಅಂಜಿಕೆ ಇಲ್ಲದೆ ಆ ದೈತ್ಯ ಹೆಬ್ಬಾವು ಹಿಡಿದ ಮಗನ ಧೈರ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶಂಸೆಯ ಸುರಿಮಳೆ ಬಂದಿದೆ. ಖ್ಯಾತ ಉರಗ ತಜ್ಞ ಸುಧೀಂದ್ರ ಐತಾಲ್ರ ಜೊತೆ ಅವರ ಮಗ ಧೀರಜ್ ಈ ಸಾಹಸ ಮೆರೆದಿದ್ದಾನೆ. ಬಾಲಕನ ಸಾಹಸದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬ್ರಹ್ಮವರದ ಸಾಲಿಗ್ರಾಮ ದೇವಾಡಿಗರಬೆಟ್ಟು ಗ್ರಾಮದಲ್ಲಿ ಬೃಹತ್ ಹೆಬ್ಬಾವು ಕಾಣಸಿಕ್ಕಿದೆ. ಕೂಡಲೇ ಸ್ಥಳೀಯರು ಉರಗ ತಜ್ಞ ಸುಧೀರ್ ಐತಾಳ್ರನ್ನ ಸಂಪರ್ಕಿಸಿದ್ದಾರೆ. ಸ್ಥಳಕ್ಕೆ ಧಾವಿಸಿ ಬಂದ ತಂದೆ ಮಗ ಆ ದೈತ್ಯ ಹೆಬ್ಬಾವನ್ನು ಹಿಡಿದಿದ್ದಾರೆ. ತಂದೆ ಬಾಲ ಹಿಡಿದಿದ್ದರೆ ಮಗ ಧೀರಜ್ ಯಾವುದೇ ಭಯ ಅಂಜಿಕೆ ಇಲ್ಲದೆ ಹೆಬ್ಬಾವಿನ ತಲೆ ಹಿಡಿದಿದ್ದಾರೆ. 7ನೇ ತರಗತಿಯಲ್ಲಿ ಕಲಿಯುತ್ತಿರುವ ಧೀರಜ್ ಐತಾಲ್ ತಂದೆಯ ಹಾವು ಹಿಡಿಯುವ ಸಾಹಸ ಕಂಡು ತಾನು ಕೂಡ ಹಾವು ಹಿಡಿಯಲು ಕಲಿಯಬೇಕೆಂದು ಹಠ ಹಿಡಿದು ಹಾವು ಹಿಡಿದಿರುವುದನ್ನು ಕಲಿತಿದ್ದು ಈಗಾಗಲೇ ಅನೇಕ ಹಾವುಗಳನ್ನು ಹಿಡಿದು ಸಾಹಸ ಮೆರೆದಿದ್ದಾನೆ. ಚೀಲತ್ತಾನೆ ಮಗ ಕೈ ಬಿಡ್ಬೇಡ ಕೈ ತಿಪ್ಪು ಕೈ ಬಿಡ್ಬೇಡ